ನೋಡಿ ಗಾಯ್ಸ್, ಇಸ್ರೇಲ್ನಲ್ಲಿ ಬೆಳಿಗ್ಗೆ 8 ಗಂಟೆ ಆಯಿತು. ನೋಡಿ ಎಲ್ಲ ಹೊರಗಡೆ ಇದ್ದಾರೆ, ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಯಾಕಿರಬಹುದು ನೋಡಿ, ಎಲ್ಲ ನಿಂತಿದ್ದಾರೆ, ಮಾತಾಡ್ತಿದ್ದಾರೆ. ಯಾಕಿರಬಹುದು ಅನ್ನುವಂಥದ್ದು ನೀವು ಎನಿಸ್ಬೋದು. ಯಾಕಂದರೆ ಇವತ್ತು ಫಸ್ಟ್ ವಾರ ಆಗ್ತದೆ ಅಂತ ಎಲ್ಲ ಕಡೆ ಹೇಳ್ತಿದ್ರು. ಆದರೆ ಇವತ್ತು ಸೈರನ್ ಬೆಳಿಗ್ಗೆ ಸೈರನ್ ಮೊಳಗಿದೆ. ಸೊ ಸೈರನ್ ಮೊಳಗಿದೆ ಬೆಳಿಗ್ಗೆ ಇವತ್ತು. ಸೊ ನಮ್ಮ ಮೊಬೈಲಿಗೆ ಮೆಸೇಜ್ ಬಂತು, ಸೊ ಬಂಕರ್ ಹತ್ರ ಹೋಗಿ ಅಂತ. ಸೊ ಹಾಗೆ ನಾವೆಲ್ಲ ಬಂಕರ್ ಹತ್ರ ಹೋದೆವು. ಸೊ ಆದರೆ ಬಂಕರ್ ಓಪನ್ ಮಾಡಿಲ್ಲ. ಸೊ ಹಾಗೆ ಎಲ್ಲ ಹೊರಗಡೆ ನಾವು ಬಂದು ಗುಡ್ ಮಾರ್ನಿಂಗ್ ಹೊರಗಡೆ ಬಂದಿದ್ದೇವೆ ಎಲ್ಲ. ಅಂದರೆ ಬೆಳಿಗ್ಗೆ ಯಾಕಂದರೆ ನಿನ್ನೆ ಫ್ರೈಡೇ ಬೆಳಿಗ್ಗೆ ಬೇಗ ಏಳಲಿಕ್ಕೂ ಆಗಲಿಲ್ಲ. ಒಂದು ಕಡೆ ತುಂಬ ಚಳಿ ಉಂಟು ಇಲ್ಲಿ ಇಸ್ರೇಲ್ನಲ್ಲಿ. 2 ದಿವಸದಿಂದ ಸತತವಾಗಿ ಚಳಿ ಉಂಟು. ಆದರೆ ಎಲ್ಲಿ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅಂದರೆ ಎಲ್ಲರೂ ಮಲಗಿದ್ರು ತುಂಬ. ಅಂದರೆ ಇವತ್ತು ರಾತ್ರಿ ಅಂದರೆ ಮಲಗುವಾಗ ಲೇಟಾಗಿದೆ. ಸೊ ಹಾಗಾಗಿ ಎಲ್ಲರನ್ನು ನಾನು ಎಬ್ಬಿಸಿಕೊಂಡು ನೋಡಿ, ನೀವು ನೋಡ್ಬೋದು ಎಲ್ಲ ನೋಡಿ, ಯಾರು ತಯಾರಾಗಿ ಬಂದಿಲ್ಲ. ಯಾಕಂದರೆ ಗೊತ್ತೇ ಇಲ್ಲ. ಸೊ ಹೇಳ್ತಿದ್ರು ವಾರ ಆಗ್ಬೋದು. ಏನು ಸುದ್ದಿ ಅಂತ ಇಷ್ಟರ ತನಕ ನಮಗೆ ಗೊತ್ತಿಲ್ಲ, ಕಂಪ್ಲೀಟಾಗಿ ಗೊತ್ತಿಲ್ಲ. ಎಲ್ಲಿಂದ ರಾಕೆಟ್ ಬಂತು ಅಥವಾ ಮಿಸೈಲ್ ಬಂದಿರ್ಬೋದು ಅಂತ. ಸೊ ಬಟ್ ನೋಡಿ, ಎಲ್ಲ ಚಳಿಗೆ ಇಷ್ಟೊಂದು ಚಳಿ ಇರುವಾಗ ಯಾರೂ ತಯಾರಾಗಿ ಬಂದಿಲ್ಲ. ಸೊ ಖಾಲಿ ನಿದ್ದೆಯಿಂದ ಎದ್ದು ಓಡ್ಕೊಂಡು ಬಂದದು. ನೋಡಿ, ನೀವು ಮೇಲ್ಗಡೆ ಎಲ್ಲ ನೋಡ್ಬೋದು. ನೋಡಿ, ವಾತಾವರಣ ತುಂಬ ಮಳೆ ಅಲ್ಲ, ತುಂಬ ಚಳಿ ಇದೆ, ತುಂಬ ಚಳಿ ಇದೆ. ಸೊ ಹಾಗಾಗಿ ಈಗ ಸದ್ಯದಲ್ಲಿ ಇನ್ನು ನೆಕ್ಸ್ಟ್ ಯಾವುದು ವಾಪಸ್ ಏನು ಬರ್ಬೋದಂತ ಗೊತ್ತಿಲ್ಲ. ಅಂತೂ ಮುನ್ಸೂಚನೆ ಅಂತೂ ಬಂದಿದೆ. ನೆಕ್ಸ್ಟು ರಾಕೆಟ್ ಬರ್ಬೋದಂತ. ಯಾವ ಕಡೆಯಿಂದ ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಹಾಗಾಗಿ ನೋಡೋ, ಇನ್ನು ಕೆಲವೇ ಸಮಯದಲ್ಲಿ ಸುದ್ದಿ ಬರ್ಬೋದು ಏನಂತ. ಸೊ ನಾವು ಟಿ ವಿ ಆನ್ ಮಾಡಲಿಲ್ಲ. ಸೊ ಹಾಗೆ ಎಲ್ಲರೂ ಓಡಿ ಬಂದಿದ್ದಾರೆ. ಸೊ ಸೇಫ್ಟಿ ಪ್ಲೇಸಿಗೆ ಅಂತ. ಆದರೆ ಬಂಕರ್ ಓಪನ್ ಆಗಿಲ್ಲ. ಸೊ ಇದು ಜಸ್ಟ್ ಒಮ್ಮೆ ಸಿಗ್ನಲ್ ಕೊಟ್ಟಿರ್ಬೋದು, ನೀವು ತಯಾರಾಗಿರಿ ಅನ್ನುವಂಥದ್ದು ಸಂದೇಶ ಆಗಿರ್ಬೋದು. ಅಥವಾ ನೆಕ್ಸ್ಟ್ ಏನಾದರೂ ಯುದ್ಧ ಆಗುವಂಥ ಮುನ್ಸೂಚನೆ ಆಗಿರ್ಬೋದು. ಯಾಕೆಂದರೆ ನಾವು ಸುಮಾರು 1 ತಿಂಗಳಿಂದ ನಾವು ಕೇಳ್ತಾನೆ ಇದ್ದೇವೆ. ನೀವು ಭಾರತದಲ್ಲಿರುವವರು ಸಹ ಕೇಳ್ತಿರ್ಬೋದು, ಯುದ್ಧ ನಡೆಯುವ ಸಾಧ್ಯತೆ ಇದೆ, ಅಮೇರಿಕ ಮತ್ತು ಇರಾನ್ ಮಧ್ಯದಲ್ಲಿ ಯುದ್ಧ ನಡೆಯುವ ಸಾಧ್ಯತೆ ಇದೆ. ಆದರೆ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಮೊದಲಿಗೆ ಇರಾನ್ನವರು ದಾಳಿ ಮಾಡಿದರೆ ಇಸ್ರೇಲನ್ನು ಗುರಿಯಾಗಿಟ್ಟುಕೊಂಡು ದಾಳಿ ಮಾಡುವ ಸಾಧ್ಯತೆ ಇದೆ. ಇದು ಕೇವಲ ಇರಾನ್ನಿಂದ ಅಂತಲ್ಲ, ಇಲ್ಲಿ 4 ಕಡೆಯಿಂದ ಸಹ. ಗಾಜಾ ಅಂತೂ ಪುಡಿ ಆಗಿದೆ, ಅಲ್ಲಿಂದ ಬರುವಂಥ ಸಾಧ್ಯತೆ ತುಂಬ ಕಡಿಮೆ. ಆದರೆ ಲೆಬ್ನಾನ್ನಿಂದ ಆಗಿರ್ಬೋದು ಅಥವಾ ಇರಾನ್ನಿಂದ ಆಗಿರ್ಬೋದು. ಸೊ ಗೊತ್ತಿಲ್ಲ ಯಾವ ಕಡೆಯಿಂದ ಬರ್ತಂತ. ಇಸ್ರೇಲ್ ಅಂದರೆ ಗೊತ್ತುಂಟು, 4 ಕಡೆಗಳಲ್ಲಿ ಸಹ ವೈರಿಗಳನ್ನು ಹೊಂದಿರುವಂತಹ ಒಂದು ದೇಶ. ಇನ್ನು ನೋಡಬೇಕು ಏನೆಲ್ಲ ಆಗ್ತದೆ, ಏನೆಲ್ಲ ಆಗ್ಬೋದು ಅಂತ. ಸೊ ಅಂತೂ ಇಂತೂ ನಾವಿಲ್ಲಿ ತಯಾರಾಗಿದ್ದೇವೆ ಪ್ರತಿಯೊಂದನ್ನು. ಇನ್ನು ಆದಷ್ಟು ನಾವು ತಯಾರಿಯನ್ನು ಮಾಡ್ಕೊಳ್ಬೇಕು. ಯಾಕಂದರೆ ವಾರ ಎಲ್ಲಾದರೂ ಸ್ಟಾರ್ಟ್ ಆದರೆ ಸ್ವಲ್ಪ ತೊಂದರೆ ಆಗುವಂಥ ಚಾನ್ಸಸ್ ಇದೆ. ಕೆಲವರು ನಮ್ಮ ಭಾರತೀಯರು ಇಸ್ರೇಲಿಗೆ ಇಸ್ರೇಲ್ನಿಂದ ಇಂಡಿಯಾಕ್ಕೆ ವಿಸಿಟಿಂಗ್ಲಿ ಹೋಗಿದ್ದಾರೆ. ಕೆಲವರು ದುಬೈಯಲ್ಲಿ ಇವತ್ತಿನ ಫ್ಲೈಟಿಗೆ ವೆಯ್ಟಿಂಗ್ ಮಾಡ್ತಿದ್ದಾರೆ. ನೋಡಿ, ಇಲ್ಲಾಂದರೆ ನಮ್ಮ ಇಲ್ಲಿ ಮನೆ ಹತ್ರ ಫ್ಲೈಟ್ ಹೋಗ್ತಾನೇ ಇರ್ತದೆ. ಆದರೆ ಇವತ್ತು 3:30 ಫ್ಲೈಟೆಲ್ಲ ಬಂದಾಗಿದೆ. ಅಂದರೆ ಇಲ್ಲಿ ಹೋಗೋದು ಯಾವುದೇ ಶಬ್ದ ಬರ್ತಿಲ್ಲ. ಸೊ ಫ್ಲೈಟಿದ್ದು. ಹಾಗಾಗಿ ಕೆಲವರು ರಜೆಯ ಮುಖಾಂತರ ರಜೆಯನ್ನು ಪಡೆದುಕೊಂಡು ಭಾರತ ದೇಶಕ್ಕೆ ಮರಳುವವರು ಇದ್ದರು. ಸೊ ಅವ್ರದ್ದು ಸಹ ಇನ್ನು ಫ್ಲೈಟಲ್ಲೇ ಕ್ಯಾನ್ಸಲ್ ಆಗಿದೆ. ನಾಳೆ ನಮ್ಮ ಫ್ರೆಂಡ್ ಒಬ್ಬರು ಹೋಗುವವರು ಇದ್ದರು. ಸೊ ಏರ್ ಇಂಡಿಯಾದಲ್ಲಿ. ಸೊ ಫ್ಲೈಟಲ್ಲೇ ಕ್ಯಾನ್ಸಲ್ ಆಗ್ಬೋದು. ಸೊ ಹಾಗಾಗಿ ಬರುವವರಿಗೂ ಇಲ್ಲಿಂದ ಹೋಗುವವರಿಗೂ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನುವಂಥ ಸುದ್ದಿ ಬಂದಿದೆ. ಸೊ ಯಾಕಂದರೆ ನಾವು ಈಗ ಎದ್ದಿದ್ದರಿಂದ ಜಾಸ್ತಿ ಇದರ ಬಗ್ಗೆ ಮಾಹಿತಿ ಇಲ್ಲ, ಇನ್ಫಾರ್ಮೇಷನ್ ಇಲ್ಲ. ಸೊ ನಾವು ಇನ್ನೂ ನಮಗೆ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಬೇಕಷ್ಟೇ. ಸೊ ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ನಡೆಯುವಂಥ ಎಲ್ಲ ಅಪ್ಡೇಟನ್ನು ನಾವು
ತಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಇಲ್ಲಿಂದ ಮಾಡ್ತೇವೆ. ನೀವು ನೋಡ್ಬೋದು, ಕಳೆದ ಬಾರಿ ಸಹ ನಾವು ಅಷ್ಟೇ ಪ್ರತಿ ಯುದ್ಧದ ಸಂದರ್ಭದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ನಿಜವಾಗಿರುವಂತಹ ಅಪ್ಡೇಟನ್ನು ನಾವು ಇಸ್ರೇಲ್ನಿಂದ ಕೊಡುವಂಥದ್ದು. ಯಾಕಂದರೆ ಸೋಷಲ್ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಗಳಾಗಿರ್ಬೋದು, ಈಗ ನಾವು ಅಂದರೆ ನಮ್ಮ ಮನೆಯಲ್ಲಿ ಸಹ ಆಗಿರ್ಬೋದು, ಸೊ ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ. ನೀವು ಇಸ್ರೇಲ್ನಲ್ಲಿ ಹೇಗಿದ್ದೀರಿ, ಸೇಫ್ ಆಗಿದ್ದೀರಾ? ಯಾವತ್ತೂ ನೋಡಿದರೂ ಟಿ ವಿಗಳ ಮುಖಾಂತರ, ಸುದ್ದಿಗಳ ಮುಖಾಂತರ ತುಂಬ ಭಯಪಡಿಸುವಂಥ ಸುದ್ದಿಗಳು ಪ್ರಸಾರವಾಗ್ತಿದೆ. ಅಂದರೆ ನಮಗೆ ಸಹ ತುಂಬ ಚಾನಲ್ಗಳು ಸಂಪರ್ಕವನ್ನು ಮಾಡಿಕೊಂಡು ಸೊ ಕೇಳ್ತಿದ್ರು ಇಂಟರ್ವ್ಯೂ ಕೊಡಿ. ಸೊ ಅಂಥದ್ದೇನಿಲ್ಲ ಅಂತ ನಾವು ಹೇಳ್ತಿದ್ದೆವು. ಕೆಲವು ಸತ್ಯನೂ ಹೇಳ್ತಿದ್ದೆವು, ಕೆಲವೊಂದು ಸುಳ್ಳು. ಯಾಕಂದರೆ ಊರಿನಲ್ಲಿ ಇಲ್ಲಿರುವವರು ಭಯ ಪಡ್ತಾರೆ ಅಂತ. ಆದರೆ ನಾವು ಇಲ್ಲಿ ಸೇಫ್ ಆಗಿದ್ದೇವೆ, ಯಾವುದೇ ತೊಂದರೆ ಇಲ್ಲ. ಎಲ್ಲ ಅಪ್ಡೇಟನ್ನು ನಾವು ನೀಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸೊ ಹಾಗಾದರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ನಮಸ್ಕಾರ.